ಹೇಗಿದೆ ನಮ್ಮೂರ ಶಾಲೆ? ನಮ್ಮೂರ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಮಕ್ಕಳು ಯಾವ ರೀತಿಯಾಗಿ ಸಂಭ್ರಮಾಚರಣೆಯಲ್ಲಿದ್ದಾರೆ, ಮಕ್ಕಳು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ, ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆಯಾ ಅನ್ನುವಂತಹ ಪರಿಚಯ ಮಾಡುವಂತಹ ಸುದ್ದಿಯ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮೂರ ಶಾಲೆ. ಪುತ್ತೂರಿನ ಪೆರಲ್ತಡ್ಕ ದಾಕಜೀಪ ಹಿರಿಯ ಪ್ರಾಥಮಿಕ ಶಾಲೆ ಪೆರಲ್ತಡ್ಕ, ಬೆಟ್ಟಂಪಾಡಿ, ಪುತ್ತೂರು ತಾಲೂಕು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೇವೆ. ಮಕ್ಕಳೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಕಿಟಕಿಯಿಂದ ನಮಸ್ತೆ ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಬಹಳ ಕುತೂಹಲದಲ್ಲಿದ್ದಾರೆ. ಬಹಳ ಸುಸಜ್ಜಿತವಾದಂತಹದ್ದು ಮತ್ತು ವ್ಯವಸ್ಥಿತವಾಗಿ ಇಲ್ಲಿ ಈ ಶಾಲೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಬಯಲು ರಂಗಮಂದಿರ, ಈ ಒಂದು ಬಯಲು ರಂಗಮಂದಿರವನ್ನು ಒಳಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಗ್ರೌಂಡಿನ ಕೊರತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಕೆಲವು ದಾನಿಗಳು ಕೊಟ್ಟಿರುವಂತಹ ಪ್ಲೇ ಮೆಟೀರಿಯಲ್ಸನ್ನು ಕೂಡ ನಾವು ನೋಡ್ಬೋದು. ಯಾವ ರೀತಿಯಾಗಿ ಪ್ಲೇ ಮೆಟೀರಿಯಲ್ಸ್ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಶಾಲೆಯ ಒಳಭಾಗಕ್ಕೆ 7ನೇ ತರಗತಿಯಲ್ಲಿದ್ದೇವೆ. 7ನೇ ತರಗತಿಯ ವಿದ್ಯಾರ್ಥಿಗಳು ಪಾಠ ನಾವು ಬಂದಾಗ ತೆಗೆದು ಓದ್ತಾ ಇದ್ದಾರೆ. ಯಾವುದಿದು? ವಿಜ್ಞಾನ. ಏನು ಹೆಸರು? ಕೌಶಿಕ್. ಕೌಶಿಕ್. ಎಂತಕ್ಕೆ ಅಷ್ಟು ನಗಾಡ್ದು? ಎಂತಕ್ಕಿಲ್ಲ. ಇಲ್ಲ. ಹೇಗಾಗ್ತುಂಟು ಶಾಲೆ? ಚೆಂದ ಆಗ್ತದೆ, ಖುಷಿ ಆಗ್ತದೆ. ಎಷ್ಟನೇ ಕ್ಲಾಸಿಂದ ಇಲ್ಲಿ ಓದ್ತಿದ್ದೆ? 1ರಿಂದ. ಈಗ 7ನೇ ಅಲ್ವಾ? ಖುಷಿ ಆಗ್ತಿದೆ. ಹೌದು. ಎಂತಿಲ್ಲ. ಎಂತಾದ್ರೂ ಹೇಳು. ಎಂತಿಲ್ಲ. ಎಂತ ಓದ್ದ? ವಿಜ್ಞಾನ. ಇನ್ನು ಓಪನ್ ಮಾಡಲಿಲ್ಲ. ಹೇಗಾಗ್ತುಂಟು ಶಾಲೆ? ಖುಷಿ. ಎಂತೆಲ್ಲ ಇರ್ತದ? ಬೆಳಿಗ್ಗೆ ಶಾಲೆಗೆ ಬಂದರೆ ಎಂತೆಲ್ಲ ಇರ್ತದೆ? ಹಾಲು ಕೊಡ್ತಾರೆ. ಹಾಲು, ಆಮೇಲೆ ಹಾಲು, ಊಟ. ಎರಡೆಯ ಮಧ್ಯಾಹ್ನ ತನಕ? ಪಾಠ ಇಲ್ವನಾ? ಮಧ್ಯಾಹ್ನ ಪಾಠ ಉಂಟಾ? ಉಂಟು. ಪಾಠದ ಜೊತೆಗೆ ಎಂತ ಉಂಟು ಬೇರೆ? ಆಟ. ಸಂಜೆ ಆಟಕ್ಕೆ ಹೋಗುವಾಗ ಎಂತೆಲ್ಲ ಆಟ ಆಡ್ತೀರಾ? ಲಗೋರಿ. ಯಾರು ಇದರಲ್ಲಿ ಲಗೋರಿ ಆಡ್ಲಿಕ್ಕೆ ಭಾರಿ ಹುಷಾರು ಯಾರು? ನಿಮ್ಮದ್ರಲ್ಲಿ ಭಾರಿ ಜೋರು ಯಾರು ಲಗೋರಿ ಆಡೋದು? 8ನೇ ಕ್ಲಾಸಿನವರಾ? 8ನೇ ಭಯಂಕರ ಜೋರ? ಎಲ್ಲ ಪಾಪ ಅಲ್ಲ, ಆಟ ಆಡೋದ್ರಲ್ಲಿ ಭಯಂಕರ ಹುಷಾರ? ನಿಮ್ಮ ಈ ಕ್ಲಾಸಿನ ಹುಡುಗರಲ್ಲಿ ಭಯಂಕರ ಉತ್ತಮವಾಗಿ ಆಡುವವರು ಯಾರು? ಎಲ್ಲ ಇದ್ದಾರೆ. ಎಲ್ಲರೂ ಸೇರ್ತಾರ? ಇವಣ ಯಾರು? ತ್ರಿಶಾಲ್. ನಿನ್ನ ಹೆಸರು ಎಂತ? ಸುಶಾಂತ್. ನೀನೆಂತ ಮಾಡ್ತಿ? ಓದ್ತೀನಿ. ಎಂತ ಓದ್ತಿ? ಎಂತ ಓದ್ತೀಯಾ? ಓದ್ಲಿಕ್ಕೆ ಹೇಳಿದ್ದಾನೆ. ಓದ್ದಾ? ಯಾವ ಊರು ನಿಂದು? ಗೋಳಿ ಪದವು. ಸ್ಪೀಡ್ ಅಂದರೆ ಓಡೋದ್ರಲ್ಲಿ ನೀನು ಸ್ಪೀಡಾನ? ಎಂತೆಲ್ಲ ಓಡ್ತಿ? ಓಟ ಸ್ಪರ್ಧೆಯಲ್ಲಿ ಯಾವುದು? 200, 300, 400, 500, 600, 700 ಹೇಳ. 100. 100 ಎಲ್ಲಿಗೆ? ಎಂತ 100? ವಾಲಿಬಾಲ್ ಗೊತ್ತುಂಟು. ಯಾರಿಗೆ? ವಾಲಿಬಾಲ್ ಗೊತ್ತುಂಟಾ? ವಾಲಿಬಾಲ್ ಎಲ್ಲ ಆಡ್ತೀಯಾ? ಎಂತ ಕಟ್ ಮಾಡೋದು? ಭಯಂಕರ ಸ್ಮ್ಯಾಶ್ ಹೊಡಿದು? ಕಟ್ಟು ಸ್ಮ್ಯಾಶ್ ಎರಡು ಒಂದೇ ಅಲ್ಲ ಮಾರೆ, ಕಟ್ ಅಂತೆ. ಹೌದಾ? ಎಂತ ಹೆಸರು? ವಿನೀತ್. ನೋಡೊಂದು ಹಾಡಾಡು. ಇಲ್ಲಿ ಬೊಂಬೆ ಹೇಳುತ್ತೈತೆ, ಅದು ಯಾರು ಹೇಳಿದ್ದು? ನೀನಾ? ವಿನೀತ್ ಯಾವುದು ಹಾಡಾಡ್ದು? ಗೊಂಬೆ ಹೇಳ್ತೈತೆ. ನೀನು ಹಾಡು. ನನಗೆ ಬರ್ದಿಲ್ಲ. ಯಾಕೆ? ಅವನಿಗಾದರೆ ವಿನೀತ್ ಹಾಡು ಅಂತ ಹೇಳ್ತೀನಿ, ನೀನು ಆಗೋದಿಲ್ವನಾ? ಆಗುದಿಲ್ಲ. ಯಾಕೆ? ನಾಚಿಕೆ ಆಗ್ತದೆ. ಎಂತ ಹೆಸರು? ಎತ್ತನ್. ನಾಚಿಕೆ ಎಂತಕ್ಕ? ಬೆಳಿಗ್ಗೆ ಶಾಲೆಗೆ ಬಂದು ಎಂತೆಲ್ಲ ಮಾಡ್ತೀರಿ? ಬೆಳಿಗ್ಗೆ ಒಂದು ಆಟ ಆಡ್ತೀವಿ. ಬಂದು ಕಸ ಗುಡಿಸ್ಲಿಕ್ಕೆಲ್ಲ ಇರ್ತದೆ. ನನಗೆ ಬೀಗ ತೆಗಿಲಿಕ್ಕೆ ಇರ್ತದೆ. ಬೀಗ ತೆಗೆದು ನೀನಾ ಶಾಲೆದು? ಹಾಗೆ ಬೀಗ ತೆಗಿತಾರೆ. ಬೇಗ ತೆಗೆದು
ನೀನೆಂತ ಮಾಡ್ತೀಯ? ಬೀಗ ಹಾಕ್ತೀಯ ಸಂಜೆ? ನನಗೆ ಕೆಲಸ ಇರ್ತದೆ. ಎಂಥ ಕೆಲಸ? ಪುಸ್ತಕ ಪರಿಚಯ ಅದೆಲ್ಲ ಕೊಡಲಿಕ್ಕೆ ಇರ್ತದೆ. ಹೌದಾ? ಹಾಂ. ಪೇಪರ್ ಓದ್ತೀಯಾ? ಹಾಂ. ಯಾವುದು? ಸುದ್ದಿ ಬಿಡುಗಡೆ. ಸುದ್ದಿ ಬಿಡುಗಡೆ ಓದ್ತೀಯಾ? ಹಾಂ. ಇವತ್ತು ಸುದ್ದಿ ಬಿಡುಗಡೆ ಅಂತ ಹೆಡ್ಲೈನ್? ಇವತ್ತು ಓದಲಿಲ್ವಾ? ಇವತ್ತದ್ದು ಬರಲಿಕ್ಕೆ ಅಷ್ಟೇ. ಹಾಂ, ನಿನ್ನೆ ಓದಿಲ್ಲ. ಹಾಂ. ಇವತ್ತು ಓದಲಿಲ್ಲ? ನಿನ್ನೆ ಅಂತ ಇತ್ತು ಹೆಡ್ಲೈನ್. ಆಯಿತು, ಹಾಂ, ಓದು. ಈ ಪೆರಲ್ತಡ್ಕ ಶಾಲೆಯ 6ನೇ ತರಗತಿಯಲ್ಲಿ ನಾವಿದ್ದೇವೆ. 6ನೇ ತರಗತಿಯವರು ಬಹಳ ಶಿಸ್ತಿನಲ್ಲಿ ಓದ್ತಾ ಇದ್ದಾರೆ. ಎಲ್ಲರೂ ಒಂದೇ ಪಾಠ ಮಾತ್ರ ತೆಗ್ದಿಲ್ಲ. ಸ್ವಲ್ಪ ಆಚೆ ಹೋಗುವ. ಎಂತ ಹೆಸರು? ಮೊಹಮ್ಮದ್ ಯಾಸಿನ್. ಮೊಹಮ್ಮದ್ ಯಾಸಿನ್. ಎಂತ ಓದು? ವಿಜ್ಞಾನ. ಎಂತ ಉಂಟು ವಿಜ್ಞಾನದಲ್ಲಿ? ವಿಜ್ಞಾನದಲ್ಲಿ ಪಾಠ. ನೀನು ವಿಜ್ಞಾನ ಅಂತ ಹೇಳಿದ ಕೂಡ ಅವಲ್ಲಿ ನೋಡು ವಿಜ್ಞಾನ ತೆಗೆಯುವುದು ಎಂತ. ಈಗ ಬೆಳಿಗ್ಗೆ ಬಂದ ಕೂಡಲೇ ಶಾಲೆಯಲ್ಲಿ ಎಂತ ಇರ್ತದೆ? ಕ್ಲೀನ್ ಮಾಡಲಿ. ಕ್ಲೀನ್. ಆಮೇಲೆ ಕಾಪಿ ಅದೆಲ್ಲ ಕಾಪಿ. ಹಾಂ, ಕಾಪಿ. ಆಮೇಲೆ ಓದು. ಓದಲಿಕ್ಕೆ. ಆಮೇಲೆ ಪ್ರೇಯರ್. ಆಮೇಲೆ ವಾಪಸ್ ಪಾಠ. ಆಮೇಲೆ ಪಾಠ ಇರ್ತದೆ. ಆಮೇಲೆ ಪಾಠ ಇರೋದು. ಮತ್ತೆ ಪಾಠ. ಆಮೇಲೆ ಲಾಸ್ಟ್ ಆಟ ಇರೋದು. ಲಾಸ್ಟಿಗೆ ಆಟ ಆಡೋದು. ಊಟ. ಊಟ ಎಂತೆಲ್ಲ ಇರ್ತದೆ ಹೇಳಲ್ಲಿ? ಅನ್ನ ಸಾಂಬಾರು. ಮತ್ತು ಹಾಲು ಕೊಡ್ತಾರಾ? ಹಾಂ, ಹಾಲು ಕೊಟ್ಟದ. ಎಷ್ಟೊತ್ತಿಗೆ? 10 ಗಂಟೆ. ಮತ್ತೆ ಅದು ಹೇಳಲಿಲ್ಲ ನೀನು? ಅದು ಹೇಳ್ಬೇಕಲ್ಲ. ಎಂತದ? ಎಂತ ಇಲ್ವಾ? ಅಯ್ಯೋ, ಜಾಸ್ತಿ ಆಗಿರ್ತಾನೆ. ಹೇಳು. ಹೆಸರೆಂತ? ರಿತಿಕ್. ಎಂತ ಕ್ಲಾಸಲ್ಲೆಲ್ಲ ಹೇಗೆ? ಹುಷಾರು ಯಾರು ನಿಮ್ಮ ಕ್ಲಾಸಲ್ಲಿ ಫಸ್ಟ್ ಕಲಿಯೋದಲ್ಲಿ? ಧನುಷ್. ಅವನ ಹತ್ರ ಹೋಗ. ನಮ್ಮಲ್ಲೊಬ್ಬ ಧನುಷ್ ಇದ್ದಾನೆ, ಅವೊಬ್ಬ ಶತದಡ್ಡ. ಸ್ವಲ್ಪ ಹೌದು ಅಂತ ಸ್ವಲ್ಪ. ಧನುಷ್ ಯಾರ? ನೀನು? ನಮ್ಮಲ್ಲೊಬ್ಬ ಧನುಷ್ ಇದ್ದಾನೆ ಮಾರೇ. ಆಗ ಕ್ಯಾಮರಾ ಇಡ್ತೇನಲ್ಲ ಬೈ. ಮತ್ತೆ ನೀನು ಫಸ್ಟ್ ಅಂತೆ ಕ್ಲಾಸಲ್ಲಿ? ಹೌದು. ಎಂತ ಮತ್ತೆ ಬೆಳಗ್ಗೆ ಎಂತೆಲ್ಲ ಮಾಡ್ತೀನಿ? ನೀನು ಫಸ್ಟ್ ಬರಬೇಕಾದ್ರೆ, ಈಗ ತುಂಬ ಜನ ಇದರಲ್ಲಿ ಓದ್ತಾ ಇದ್ದಾರಲ್ಲ, ಎಲ್ಲರೂ ಫಸ್ಟ್ ಬರಬೇಕಾದ್ರೆ ಎಂತ ಮಾಡಬೇಕು? ನೀನು ಮನೆಯಲ್ಲಿ ಹೋಗಿ ಎಂತ ಮಾಡ್ತಿ? ಓದ್ತೇನೆ. ಎಷ್ಟೊತ್ತು ಓದ್ತಿ? ಬೆಳಿಗ್ಗೆ ಒಂದು 5 ಗಂಟೆಗೆ ಇದ್ದರೆ ಒಂದು 6 ಗಂಟೆವರೆಗೆ. ಬೆಳಿಗ್ಗೆ 5 ಗಂಟೆಯಿಂದ ಎದ್ದು 6 ಗಂಟೆ ತನಕ ಓದ್ತಿ? ಸಂಜೆ ಮನೆಯಲ್ಲಿ ಸ್ವಲ್ಪ ಬರೆಯುವುದು. ಸಂಜೆ ಬರೆಯುವುದು. ಎಷ್ಟು ಹೊತ್ತವರೆಗೆ ಬರೆಯುವುದು? ಒಂದು 7 ಗಂಟೆ ಆದರೆ ಒಂದು 8 ಗಂಟೆವರೆಗೆ ಬರೆಯುವುದು. 8 ಗಂಟೆ ನಂತರ ಮಲಗುದು ಎಷ್ಟೊತ್ತಿಗೆ? 8 ಗಂಟೆಗೆ. ನೀನು ಎಷ್ಟೊತ್ತಿಗೆ ಮಲಗುದಾ? 9:00ವರೆಗೆ. ಯಾಕೆ ಅಷ್ಟೊತ್ತು? ಸೀರಿಯಲ್ ನೋಡಿ ಉಂಟಾ? ಮತ್ತೆ ಎಂತಕ್ಕೆ? ರಾಮದೇವ್ರೆ. ಬೆಳಿಗ್ಗೆ ಹೇಳಿದ ಎಷ್ಟೊತ್ತಿಗೆ? ಬೆಳಿಗ್ಗೆ 6 ಗಂಟೆಗೆ. 6 ಗಂಟೆಗ? ಅವನಿಂದ 1 ಗಂಟೆ ಆದರೂ ಜಾಸ್ತಿ ಇರಲಿ ಅಂತಲ್ಲ. ಸತ್ಯ ಹೇಳಿ, ಇಲ್ಲಿ ಯಾರೆಲ್ಲ 5 ಗಂಟೆ ಹೇಳ್ತೀರಿ? ಇಷ್ಟು ಜನ 5 ಗಂಟೆ ಹೇಳ್ತೀರಾ? ಓ, ನೀವು 5 ಗಂಟೆ ಎದ್ದು ಎಂತ ಮಾಡೋದಾ? ನಮಾಜ್ ಮಾಡೋದು ಮತ್ತು ಮಸೀದಿಗೆ ಹೇಳ್ತೀರಿ. ನಮಾಜ್ ಮಾಡಿ ಮಸೀದಿಗೆ ಹೋಗಿ ಆಮೇಲೆ ಓದ್ಲಿಕ್ಕೆ ಉಂಟಾ? ಓದ್ತೀರಿ. ಎಷ್ಟೊತ್ತು ಓದ್ತೀರಿ? 8 ಗಂಟೆವರೆಗೆ ಓದ್ತೀರಿ. 8 ಗಂಟೆವರೆಗೆ ಓದ್ತೀರಿ. ಶಾಲೆಗೆ ಹೋಗೋದು ಎಷ್ಟೊತ್ತಿಗೆ? 9:30. ನೀವು ಎಷ್ಟೊತ್ತಿಗೆ ಹೇಳೋದು? 6 ಗಂಟೆ ಎದ್ದು ನಮಾಜ್ ಮಾಡೋದು. ಮತ್ತೆ ಪಳ್ಳಿ ಶಾಲೆ ಓದೋದು. ಮತ್ತೆ ಫಸ್ಟಿಗೆ ಪಲ್ಲಿ ಶಾಲೆದು ಓದ್ದು, ಆಮೇಲೆ ಈ ಶಾಲೆದು ಓದ್ದಾ? 2 ಶಾಲೆದು ಓದೋದು. ನಿಂಗೆ ಆ ಶಾಲೆದು ಕಷ್ಟವ ಈ ಶಾಲೆದು ಕಷ್ಟವ? ಸುಲಭ. 2 ಸಹ ಸುಲಭ. ಹಾಂ. ಬನ್ನಿ ಹೋಗ. ಟಾಟಾ. ಆಲ್ ದಿ ಬೆಸ್ಟ್. ಆಯಿತಾ? ಚೆನ್ನಾಗಿ ಓದಿ. ಈ ಶಾಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಹ ಶಿಕ್ಷಕರಾಗಿರುವಂಥ ಬಾಲಕೃಷ್ಣ ಅವರು ನೀಡ್ತಾರೆ. ಯಾಕೆಂತಂದರೆ ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು
ಬಾಲಕೃಷ್ಣ ಸರ್ ಹತ್ರ ಕೇಳಿ, ಯಾಕೆಂದರೆ ಅವರು 13 ವರ್ಷದಿಂದ ಇಲ್ಲಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಸರ್, ಈ ಶಾಲೆಯ ಒಂದು ಆರಂಭ ಅಥವಾ ಶಾಲೆಯ ಆರಂಭ ಒಂದು ಮನೆಯಲ್ಲಾಯಿತು, 1972ರಲ್ಲಿ ಆರಂಭ ಆಯಿತು. ಹೇಗೆ ಬೆಳವಣಿಗೆ ಆಗ್ತೋಯ್ತು ಶಾಲೆ? ಈ ಶಾಲೆ 1972-73 ಶಾಲಾ ಕಟ್ಟಡ ಉದ್ಘಾಟನೆ ಆಯಿತು ಸರ್. ತದನಂತರ ಮೊದಲು ಅಲ್ಲಿ ಈ ಶಾಲೆಯಲ್ಲಿ ಜತ್ತಪ್ಪಗೌಡ ಅಂತ ಇರದೆ ಬಿಡು, ಅವರು ಇಲ್ಲಿ ಸ್ಥಾಪನೆ ಮಾಡಿ, ತದನಂತರ ಶ್ರೀನಿವಾಸರಯ್ಯವರು ಕೂಡ ಸ್ವಲ್ಪ ದೇಣಿಗೆ ನೀಡಿ ಆ ಶಾಲೆ ಪ್ರಗತಿ ಹಂತತ್ತ ಹೋಗ್ತಾ ಇದೆ ಸರ್. ಈಗ ಅಲ್ಲಿಂದ 1 to 4th ಇದ್ದದಿಗೆ 1 to 7th ಆಯಿತು. ತದನಂತರ 2007ರಲ್ಲಿ ಉನ್ನತೀಕರಿಸಿದ ಶಾಲೆಯಾಗಿ ಮಾರ್ಪಾಡಾಯಿತು. ಹೀಗೆ ಹಂತ ಹಂತಕ್ಕೆ ಬೆಳೆಯುತ್ತಾ ಶಾಲೆಯ ಎಲ್ಲ ಅಂದರೆ ಈ ಸಮಗ್ರ ಒಂದು ಶಾಲೆಯ ಅಭಿವೃದ್ಧಿಗೆ ನಮ್ಮ ಶಶಿಕುಮಾರ್ ರಾಯ್ ಬಾಲೆಟ್ಟು ಹಾಗೂ ಇಲ್ಲಿರುವಂತಹ ಮೊಹಮ್ಮದ್ ನವಾಜ್ ಪೆರಾಲ್ತಕ ಅವರು ಎಲ್ಲ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇನ್ನೂ ಅದರ ಪ್ರಗತಿ ಹಂತ ಈಗ ಸಾಗ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಶಾಲಾ ಬಯಲು ರಂಗಮಂದಿರ ಬಹಳ ಒಂದು ಯಾಕೆ ಇದನ್ನು ಮಾಡಿದಂಥವರು ಶಶಿಕುಮಾರ್ ರಾಯ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳು ಈ ಒಂದು ಬಯಲು ರಂಗಮಂದಿರದಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ನಮಗೆ ಅಲ್ಲೊಂದು ಪ್ಲೇ ಕಿಟ್ಸ್ ಕೊಟ್ಟಿದ್ದಾರೆ. ನಮ್ಮ ಈ ಶಾಲೆಯ ಒಂದು ಹಿರಿಯ ವಿದ್ಯಾರ್ಥಿಯಾಗಿರುವಂಥ ಶ್ರೀಯುತ ಮೊಹಮ್ಮದ್ ಕುಕ್ವಳಿ ಅವರು ಸುಮಾರು 1.6 ಲಕ್ಷದ ಪ್ಲೇ ಕಿಟ್ಸನ್ನು ಮಕ್ಕಳಿಗೆ ಇಲ್ಲಿ ನೀಡಿದ್ದಾರೆ. ಅದು ಕೂಡ ಒಂದು ಮಕ್ಕಳು ಚಟುವಟಿಕೆ ಅಂದರೆ ಅಲ್ಲಿ ಅವರು ಮಕ್ಕಳು ಆಟ ಆಡುವಂತಹ ಒಂದು ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಎಲ್ಲ ಈ ಒಂದು ಶೈಕ್ಷಣಿಕ ಪ್ರಗತಿಗೆ ಮಕ್ಕಳು ಸಕ್ರಿಯವಾಗಿ ಎಲ್ಲ ಚಟುವಟಿಕೆ ಪಾಲ್ಗೊಂಡು ಅತ್ಯುತ್ತಮವಾಗಿ ಇಲ್ಲಿ ಕಲಿಕೆ ನಡೀತಾ ಇದೆ ಸರ್. ಮಕ್ಕಳಿಗೆ ಈಗ ದಿನ ಬೆಳಗ್ಗಿನಿಂದ ಸಂಜೆಯ ತನಕದ ಮಕ್ಕಳ ಚಟುವಟಿಕೆಗಳು ಹೇಗಿರುತ್ತೆ? ಅವರಿಗೆ ಅವರ ಪೌಷ್ಟಿಕಾಂಶಯುಕ್ತವಂತ ಆಹಾರವನ್ನು ನೀಡ್ತೀರಿ, ಹಾಲು ನೀಡ್ತೀರಿ, ಯಾವ ಟೈಮಲ್ಲಿ? ಬೆಳಿಗ್ಗಿನ ಅವಧಿಯಲ್ಲಿ ಅಕ್ಷರದಾಸೋಹದಲ್ಲಿ ಕ್ಷೀರಭಾಗ್ಯ ಅಂತ ಇರ್ತೀವಿ ಸರ್. ಕ್ಷೀರಭಾಗ್ಯ ನಾವು ಬೆಳಿಗ್ಗಿನ ಪ್ರಾರ್ಥನೆ ಆದ ನಂತರ ಅವಧಿಯಲ್ಲಿ ಪ್ರತಿ ಮಕ್ಕಳಿಗೆ ನಾವು ಕ್ಷೀರಭಾಗ್ಯ ಯೋಜನೆಯನ್ನು ಪ್ರತಿ ಮಕ್ಕಳಿಗೆ ನಾವು ಹಂಚ್ತೇವೆ. ತದನಂತರ ಮಧ್ಯಾಹ್ನದ ಬಿಸಿಯೂಟ ಬರ್ತದೆ ಸರ್. ಬಿಸಿಯೂಟದಲ್ಲಿ ಎಲ್ಲ ತರಕಾರಿಗಳು ಸಿಗುವಂತೆ ಮಕ್ಕಳಿಗೆ ಅತ್ಯಧಿಕವಾದಂಥ ಪೋಷಕಾಂಶಗಳು ಸಿಗುವ ನಿಟ್ಟಿನಲ್ಲಿ ಎಲ್ಲ ತರಕಾರಿಗಳನ್ನು ಹಾಕ್ತೇವೆ. ಅದರೊಟ್ಟಿಗೆ ಇವತ್ತು ಮೊಟ್ಟೆ ಕೂಡ ನನ್ನ ಗುರುವಾರದಿಂದ ಸ್ಟಾರ್ಟ್ ಆಗಿದೆ. ಆ ಮೊಟ್ಟೆ ವಿತರಣೆ ಕೂಡ ನಾವು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಒಂದು ಸಮೃದ್ಧವಾದಂತಹ ಒಂದು ಪೌಷ್ಟಿಕಾಂಶ ಆಹಾರವನ್ನು ಇವತ್ತು ಸರ್ಕಾರ ನೀಡ್ತಿದೆ. ಅದು ಮಕ್ಕಳಿಗೆ ಅಲ್ಲಿ ತಲುಪ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳೀಗ ಒಂದು ಕ್ಲಾಸಲ್ಲಿ ಅವರು ಪಾಠ ಕೇಳಬೇಕಾದ್ರೆ ಅದು ದೈಹಿಕವಾಗಿ ಸದೃಢವಾಗಿರಬೇಕು ಅಂತ ಆರೋಗ್ಯವಂತರಾಗಿರಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ನೀಡ್ತಾ ಇದೆ. ಮಕ್ಕಳು ಚೆನ್ನಾಗಿ ಪಾಠವನ್ನು ಕೇಳಿ ಅಭ್ಯಾಸ ಮಾಡ್ತಿದೆ ಸರ್. ಓಕೆ, ಕ್ರೀಡಾ ಚಟುವಟಿಕೆ ಇರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಯಲ್ಲಿ ಶಾಲೆಯ ಹೆಸರು ಅಥವಾ ಖ್ಯಾತಿ ಇದೆ ಸರ್. ಪ್ರತಿಭಾ ಕಾರಂಜಿ ನಡೀತಾ ಇದೆ. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಕ್ಲಸ್ಟರ್ನಿಂದ ತಾಲೂಕು ಮಟ್ಟದ ತನಕ ಹೋಗಿದೆ ಅಷ್ಟೇ. ಕ್ರೀಡಾಕೂಟ ಅಷ್ಟು ಕ್ರೀಡೆಯಲ್ಲಿ ಅಂದರೆ ಮಕ್ಕಳು ಇಲ್ಲಿ ನಮಗೆ ದೈಹಿಕ ಶಿಕ್ಷಕರು ಇಲ್ಲದ ಕಾರಣ ಆಗಲಿಲ್ಲ. ಯಾಕಂದರೆ ಶಿಕ್ಷಕರ ಒತ್ತಡ ಕೂಡ ಇರ್ತದೆ. ಆದ ಕಾರಣ ತಾಲೂಕು ಹಂತಕ್ಕೆ ಮಾತ್ರ ಹೋಗಿ ಸರ್. ಅದರ ನಂತರ ಹೋಗಲಿಲ್ಲ. ಈ ಬಾರಿ ದೈಹಿಕ ಶಿಕ್ಷಕರು ಬಂದಿದ್ದಾರೆ. ಹೌದು, ಈ ಸಲ ಉತ್ತಮ ಒಂದು ಭರವಸೆ ಇದೆ. ಇನ್ನು ತಾಲೂಕಿಂದ ರಾಜ್ಯ ಹಂತಕ್ಕೆ ಮಕ್ಕಳನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಶಾಲೆಯ ದೈಹಿಕ ಶಿಕ್ಷಕ ಸೀತಾರಾಮಗೌಡ ಅವರು ಒಂದು ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳನ್ನು ರಾಜ್ಯ ಹಂತಕ್ಕೆ ತಲುಪಿಸುವಂತೆ ಮಾಡ್ತಾರೆ ಎಂಬ ಒಂದು ಭರವಸೆ ಕೂಡ ಇದೆ ಸರ್. ಮಕ್ಕಳ ದಾಖಲಾತಿ ಬಗ್ಗೆ ಸುಮಾರು ನಾನು 2007ರಲ್ಲಿ ಈ ಶಾಲೆಗೆ ನಾನು TGT ಆಗಿ ನೇಮಕಗೊಂಡು ಬಂದಾಗ ಸುಮಾರು 180 ಮಕ್ಕಳು ಇದ್ದರು ಸರ್. ತದನಂತರ ಹಂತ ಹಂತವಾಗಿ ಸ್ವಲ್ಪ ಕ್ಷೀಣಿಸ್ತಾ ಇದೆ. ಯಾಕಂದರೆ ಅಕ್ಕಪಕ್ಕದಲ್ಲಿ ಪ್ರೈವೇಟ್ ಶಾಲೆಗಳು ಬರ್ತಾ ಇದ್ದರು. ಯಾಕಂದರೆ ಅಲ್ಲಿ ವಾಹನಗಳು ಬಂದು ಅವರನ್ನು ತಗೊಂಡು ಹೋಗ್ತಿದ್ರು. ಅದೇ ರೀತಿ ಅಕ್ಕಪಕ್ಕ ಶಾಲೆ ಕೂಡ ನಿರ್ಮಾಣ ಆಯಿತು. 180 ಶಾಲೆ ಈಗ ಸುಮಾರು ಹಂತ ಹಂತವಾಗಿ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಈಗ 96 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಕಳೆದ ವರ್ಷ 107 ಮಕ್ಕಳು ದಾಖಲಾಗಿದ್ದರು. ಈ ಸಲ 96. ದಾಖಲಾತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಒಂದು ವೇಳೆ ಸರ್ ನಿಮ್ಮ ಶಾಲೆಯ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತಂದರೆ ಇಂತಹದೊಂದು ಬೇಡಿಕೆಗಳು ಈಡೇರಿದರೆ ದಾಖಲಾತಿ ಸಂಖ್ಯೆ ಹೆಚ್ಚುತ್ತೆ ಅನ್ನುವಂಥದ್ದಿದ್ದರೆ ಅಂಥದ್ದು ಬೇಡಿಕೆಗಳು ಏನು? ಬೇಡಿಕೆ ಅಂದರೆ ಮುಖ್ಯವಾಗಿ ಇವತ್ತು ಪೇರೆಂಟ್ಸ್ ಬಯಸುವುದಂದರೆ ಆಂಗ್ಲ ಮಾಧ್ಯಮ ಅಂತ. ಆಂಗ್ಲ ಮಾಧ್ಯಮ ಶಾಲೆಗಳು ಬೇಕೆಂಬ ನಿಟ್ಟಿನಲ್ಲಿ ಹೆಚ್ಚಿನ ಪೇರೆಂಟ್ಸ್ ಬಯಸ್ತಾ ಇದ್ದಾರೆ. ಆದರೆ ನಾವೀಗ ಆಲ್ರೆಡಿ ಈಗ LKG UKG ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮುಂದೆ LKG UKG ಆದ ನಂತರ ನಾವು 1ನೇ ತರಗತಿ ಎಲ್ಲವೂ ಸರ್ಕಾರ ನಮಗೆ ಅದಕ್ಕೆ ಪೂರ್ಣ ಒಂದು ಪರ್ಮಿಷನ್ ಕೊಡಬೇಕಾಗ್ತದೆ. ಇಲ್ಲದೆ ನಾವಾಗಿ ಅದನ್ನು ಪ್ರಾರಂಭ ಮಾಡುವಂಥ ಆಗಲ್ಲ. ಆದ ಕಾರಣ LKG UKG ನಾವು ಬೇಡಿಕೆ ಇಟ್ಟೇವೆ. ತದನಂತರ ಹಂತ ಹಂತವಾಗಿ ಆ ಮಕ್ಕಳ ದಾಖಲಾತಿ ಕೂಡ ಹೆಚ್ಚಾಗ್ತದೆ. ದಾಖಲಾತಿ ಹೆಚ್ಚು ನಿಟ್ಟಿನಲ್ಲಿ ನಾವೆಲ್ಲರೂ ಸಾಕಷ್ಟು
ಯೋಜನೆಗಳನ್ನು ಹಾಕ್ಕೊಳ್ತೇವೆ. ಸಾಮಾನ್ಯವಾಗಿ ಈಗ ಸ್ಮಾರ್ಟ್ ಟಿ ವಿ ಇದೆ, ಎಲ್ಲ ಪಾಠಗಳ ವೀಕ್ಷಣೆ ಸ್ಮಾರ್ಟ್ ಟಿ ವಿ ಮುಖಾಂತರ ನಾವು ನೋಡ್ತಾ ಇದ್ದೇವೆ. ಹಾಗೆ ಎಲ್ಲ ಮಕ್ಕಳಿಗೆ ಬೇಕಂಥ ಒಂದು ಪಾಠ ಬೋಧನೆಗೆ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆಗಳನ್ನು ನಾವೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಆ ಪಾಠವನ್ನು ಎಲ್ಲ ಕಲಿಕಾಂಶಗಳನ್ನು ಮನಮುಟ್ಟುವಂತೆ ಮಾಡುವಂಥದ್ದು ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ ಸರ್. ಮಕ್ಕಳಿಗೆ ಮೈದಾನ ಬೇಕಾದಾಗೆ ಇದೆಯಾ? ಇಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಮೈದಾನ ಇಲ್ಲ, ಆದರೆ ಇನ್ನೂ ಸಾಕಷ್ಟು ವಿಸ್ತಾರ ಆಗಬೇಕಾಗಿದೆ. ಯಾಕಂದರೆ ಅದು ಸ್ವಲ್ಪ ಜಾಗ ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆಗೆ ಒಳಪಟ್ಟಂಥ ಅಕೇಶ ಗಿಡಗಳು ಕೂಡ ಅದು ಸ್ವಲ್ಪ ತೆರವು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಅದ ನಂತರ ಮೈದಾನ ಇನ್ನೂ ವಿಸ್ತಾರ ಆಗುವಂಥ ಲಕ್ಷಣಗಳು ಇದೆ. ನೋಡಬೇಕಷ್ಟೇ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ತುಂಬ ಜನ ಮಕ್ಕಳು ಆಂಗ್ಲ ಮಾಧ್ಯಮದೆಡೆಗೆ ಮತ್ತು ಬಸ್ ಸೌಕರ್ಯ ಇರುವಂಥ ಶಾಲೆಗಳಿಗೆ ಹೋಗ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಹಲವೆಡೆ ಬಸ್ ಸೌಕರ್ಯಗಳಿದ್ದಾವೆ. ಇಲ್ಲಿಗೆ ಬಸ್ ಸೌಕರ್ಯ ಬೇಕಾಗುವಂತಹ ಸಾಧ್ಯತೆಗಳಿದ್ದಾವೆ? ಇಲ್ಲ, ಬಸ್ ಸೌಕರ್ಯಗಳು ಅಷ್ಟು ಅಂದರೆ ದೂರದಲ್ಲಿ ನಮ್ಮ ಏರಿಯಾದಲ್ಲಿ ಬರುವಂಥ ಮಕ್ಕಳು ಕಡಿಮೆ ಸರ್. ಅದು ಹತ್ತಿರದಲ್ಲಿ ಲೋಕಲ್ಲಿ ಬರುವಂಥದ್ದು. ಅದರಿಂದ ನಮಗೆ ಬಸ್ ಸೌಕರ್ಯ ಅಷ್ಟು ಬೇಡ ಅಂತ ಅನಿಸ್ತಾ ಇದೆ. ಆಂಗ್ಲ ಇದ್ದರೆ ಬರಬೇಕಾಗಬಹುದು. ಆಂಗ್ಲ ಮಾಧ್ಯಮ ಶಾಲೆಗಳಿದ್ದರೆ ಖಂಡಿತ ಬೇಕಾಗ್ತದೆ. ಯಾಕಂದರೆ ದೂರದಿಂದ ಬರುವಂಥ ಶಾಲೆಗಳು ಮಕ್ಕಳು ತುಂಬ ಮಂದಿ ಇದ್ದಾರೆ, ಅಂಥ ಸಾಧ್ಯತೆ ಇದೆ ಸರ್ ಅಷ್ಟೇ. ಇದು ಅಧ್ಯಾಪಕರ ಮಾತು. ನಾವು ಪುಟ್ಟ ಪುಟಾಣಿಗಳನ್ನು ಮಾತನಾಡಿಸಿ ಈ ಒಂದು ವರದಿಯನ್ನು ಕೊನೆಗೊಳಿಸುವ. ಇದೀಗ 8ನೇ ಕ್ಲಾಸಲ್ಲಿದ್ದೇವೆ. 8ನೇ ಕ್ಲಾಸ್ ಬರೋ ವರ್ಷ ಎಲ್ಲ ಶಾಲೆ ಚೇಂಜು ಅಲ್ಲ? ಶಾಲೆ ಬರೋ ವರ್ಷ ಚೇಂಜ್ ಆಗ್ತಂತೆ, ಬೇಸರ ಆಗ್ತದೆ? ಬೇಸರ ಆಗ್ತದೆ, ಅದು ಸಾಮಾನ್ಯವಾಗಿ ಬೇಸರವಾಗುವುದುಂಟು. ಮತ್ತು ಇದು ಶಾಲೆ ಅಂದರೆ ನಮ್ಮ ಒಂದು ಮನೆ ಥರ. ಆಮೇಲೆ ಈಗ ನಿಮ್ಮಲ್ಲಿ ಯಾರು ಸ್ಪೋರ್ಟ್ಸಲ್ಲಿ ಹುಷಾರು, ಯಾರು ಓದೋದ್ರಲ್ಲಿ ಹುಷಾರು, ಯಾರು? ಸ್ಪೋರ್ಟ್ಸಲ್ಲಿ ನಾನು ಮತ್ತು ನನ್ನ ಗೆಳತಿ. ಹಾಗೆ ಹುಡುಗರಲ್ಲಿ ಒಬ್ಬ ಹಾಶಿಮ್ ಅಂತ, ಅವನು ಓಟದಲ್ಲಿ ತುಂಬ ಅಂದರೆ ತುಂಬ ಸ್ಪೀಡ್. ಹಾಗೂ ಓದೋದ್ರಲ್ಲಿ ನಾನು ಹಾಗೆ ನೇಹ ಅಂತ ಇದ್ದಾಳೆ ಅವಳು. ಉಳಿದವರೆಲ್ಲ ಓದ್ತಾರೆ, ಓದೋದಿಲ್ಲ ಅಂತಲ್ಲ, ಓದ್ತಾರೆ, ಚೆನ್ನಾಗಿ ಓದ್ತಾರೆ, ಸಾಮಾನ್ಯವಾಗಿ ಓದ್ತಾರೆ, ಕಾಂಪಿಟೇಷನ್ ಕೊಡ್ತಾರೆ ಅಲ್ಲ? ಓಕೆ. ಈಗ ಬರೋ ವರ್ಷ ಹಾಗಾದರೆ ಬೇಜಾರಾಗ್ತದೆ. 8 ಆಯ್ತಲ್ಲ? ಎಷ್ಟನೇ ಕ್ಲಾಸಿಂದ ಇಲ್ಲಿದ್ದಿ? ನಾನು 1ರಿಂದ 8. 1ರಿಂದ 8. ನೀವು ಎಷ್ಟು ಸೀರಿಯಸ್ ಆಗಿ ಓದಿದ್ರು ಮಾತಾಡಿಸೋದೆ. ಏನು ಮತ್ತೆ ವಿಶೇಷ? ಹೇಗಿದ್ದೀರಿ? ಚೆನ್ನಾಗಿದೆ. ಏನು ಹೆಸರು? ಫಾತಿ ಮತ್ತು ಫೈಜ್. ಹೇಗೆ ಆಗ್ತಾ ಉಂಟು ಶಾಲೆ? ಖುಷಿ ಆಗ್ತಾ ಉಂಟು. ಮತ್ತೆಂತ ವಿಶೇಷ ಏನಾದರೂ ಉಂಟಾ? ಬೇರೆ ಏನಾದರೂ ಹೇಳಲಿಕ್ಕೆ ಏನಾದರೂ ಉಂಟಾ? ಎಂತೆಲ್ಲ? ಇಲ್ಲಿ ಯಾರು ಹುಡುಗರು? ಇಲ್ಲಿ ನಾವು ಹುಡುಗರ ಜೊತೆಗೆ ನಾವೆಲ್ಲ 8ನೇ ಕ್ಲಾಸಲ್ಲಿರೋ ಗೊತ್ತು ನಿಂಗೆ ಕತೆ ಗೊತ್ತುಂಟಾ? 8ನೇ ಕ್ಲಾಸ್ನ ಹುಡುಗರು ಬರೋ ವರ್ಷ ಯಾವ ಶಾಲೆ? ಫಿಲಮಿನ. ಹೇಗಾಗ್ತುಂಟು? ಏನಿಲ್ಲ, ನಾವು ಸಹ ಹೀಗೆ ಇದ್ದದ್ದು. ಯಾರದು ಹಾಶಿಮ್ ಅಂದರೆ? ನೀನೆಯಾ? ಓ, ಭಯಂಕರ ಓಡ್ತೀಯಂತೆ? ಹಾಂ, ಓಡಿದ್ರಲ್ಲಿ ಹುಷಾರಂತೆ ನೀನು. ಹೌದಾ? ಅಲ್ವೇ? ಹೌದು. ಯಾರು ಫಾಸ್ಟ್? ನಿನ್ನಗಿಂತ ಫಾಸ್ಟ್ ಓಡುವವರು ಯಾರಾದರೂ ಇದ್ದಾರೆ ಇಲ್ಲಿ? ಅದು ಅವತ್ತೊಬ್ಬ ಇದ್ದ. ಯಾರು? ಮಣಿಗಂಟು ಅಂತೇಳಿ. ಈಗ ಮಣಿಗಂಟು ಅವನು ಹೋಗಿದ್ದಾನೆ. ಅವನು ಹೋಗಿದ್ದಾನೆ ಬೇರೆ ಶಾಲೆಗೆ. ಹೌದಾ? ನಿನಗೆ ಯಾರು? ಈಗ ಅವ್ರು ಯಾರಿಲ್ಲ ಅಲ್ಲ? ಹೌದು. ನೀನು ನಂಬರ್ 1. ಈಗ ಸೆಕೆಂಡ್ ಪ್ಲೇಸಲ್ಲಿ ಯಾರಿದ್ದಾರೆ? ಅವನು ಅಲ್ಲೇ ತಾನಾ? ಈ ಸಲ ನೀನು ಫಸ್ಟ್ ಪ್ಲೇಸಿಗೆ ಹೋಗ್ಬೇಕಾ? ಎಂತ ಹೆಸರು? ಸುದರ್ಶನ್. ಬಿಡಬೇಡ ಆಯ್ತಾ? ಹಾಂ ಆಯಿತು. ಕೇಳು ಅವನಿಗೆ. ನನಗೆ ನೀವಿಬ್ಬರು ಫ್ರೆಂಡ್ಸನಾ? ಹಾಂ, ಅವ ಫಸ್ಟ್ ಬಂದರೆ ನೀನು ಏನು ಹೇಳ್ತಿ? ಏನುದಿಲ್ಲ. ಸೆಕೆಂಡ್ ಮಾಡು. ಇಬ್ಬರು ಸಹ ಜೋರು ಓಡಬೇಕಾಯ್ತಾ? ಆಯಿತು. ನಿಮ್ಮ 3ನೇ ಪ್ಲೇಸಲ್ಲಿ ಯಾರಿದ್ದಾರೆ? 3rd ಪ್ಲೇಸ್ ಸಾಹಿಲ್. ಇಲ್ಲೇ ಫಸ್ಟ್ ಸೆಕೆಂಡ್ 3 ಎಲ್ಲ ಇಲ್ಲೇ ಉಂಟಾ? 7ನೇ ಕ್ಲಾಸಲ್ಲಿ ಯಾರು ಜೋರು ಓಡೋರು ಇದ್ದಾರೆ? ತ್ರಿಶಾಲ್ ಅಂತೇಳಿ. ತ್ರಿಶಾಲ್ ನಿನಗಿಂತ ಜೋರು ಓಡ್ತಾನಂತಾರ? ಗೊತ್ತಿಲ್ಲ. ಅವನಿಗಿಂತ? ಆಯ್ತಾಯ್ತು. ಇದು 8ನೇ ಕ್ಲಾಸ್ನ ಮಕ್ಕಳ ಮಾತು. ಇಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ನಗಾಡಿದ್ದಾರೆ, ಪರವಾಗಿಲ್ಲ. ನಾವು ಸಹ ಹಾಗೆ ಇದ್ವಿ. ಎಲ್ಲ ಖುಷಿ ಇದೆ. ಸರ್ಕಾರಿ ಶಾಲೆಯ ಮಕ್ಕಳ ಒಂದು ಕಣ್ಣಲ್ಲೊಂದು ಲವಲವಿಕೆ ಇದೆ, ಅವರದೊಂದು ತುಂಟಾಟ ಇದೆ, ಒಂದು ಚುರುಕುತನ ಇದೆ, ಎಲ್ಲವೂ ಇದೆ. ನೋಡು, ಇವರೆಲ್ಲರಿಗಿಂತ ಚಿಕ್ಕ ಮಕ್ಕಳಿದ್ದಾವೆ, ಪುಟ್ಟ ಪುಟಾಣಿಗಳು. ಈಗಷ್ಟೇ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಶಾಲೆ ಹತ್ತ ಅಳ್ತಾ ಬರೋರು ಇರ್ಬೋದು,
ಅಮ್ಮ ನನಗೆ ಶಾಲೆ ಬೇಡ ಅಂತ ಹೇಳಿದ ಬಂದವರು ಇರ್ಬೋದು. ಎಲ್ಲರನ್ನು ಕೂಡ ಮಾತನಾಡಿಸೋ. ಯಾವ ಕ್ಲಾಸು? ಎರಡನೇ. ನಿಮ್ಮಿಂದಲೇ ಸ್ಟಾರ್ಟ್ ಆಗಲಿ ನೋಡ. ಅಮ್ಮ ಹೇಳಿ ಬೇಡ. ಜೋರು. ಎಂಥದ್ದು ಸಾಂಗು? ಎಂತ ಮೇಡಮ್? ಎಲ್ಲ ಆಡಿ. ಓಡಿ ಬನ್ನಿ ಗೆಳೆಯರೇ ನೋಡಿ ನನ್ನ ವಾಚು ಸೋಗೆಯಿಂದ ಮಾಡಿರುವೆ ಇಲ್ಲ ಕಾಸು ಖರ್ಚು. ಜೋರು. ಇನ್ನೊಮ್ಮೆ ಜೋರು. ಓಡಿ ಬನ್ನಿ ಗೆಳೆಯರೇ. ನೀವು ಯಾವ ಕ್ಲಾಸು? 3. ಹೇಗಾಯಿತು? 2 ಹೇಗಾಯಿತು? ಅಲ್ಲ, ನಿಮಗೆ ಯಾವುದು ಕ್ಲಾಸ್ ಭಾರಿ ಇಷ್ಟ? ಯಾರ್ದು? ಯಾವ ಟೀಚರ್ದು? ಕನ್ನಡವಾ? ಇಂಗ್ಲೀಷಲ್ಲಿ ಯಾವುದು ಇಷ್ಟ? ABCD. ಇಂಗ್ಲೀಷ್. ಪರಿಸರವಾ? ಇಲ್ಲಿ ಆಟ ಆಡೋದ್ರಲ್ಲಿ ಹುಷಾರು ಯಾರು? ನೀವು ಯಾವ ಕ್ಲಾಸ್ ಬಿಟ್ಟ? 2. ಒಂದನೇವ್ರು ಯಾರೆಲ್ಲ ಇಲ್ಲಿ? ಇಲ್ಲಿ ಬನ್ನಿ ಎಲ್ಲ ಒಟ್ಟು ಸೇರಿ ಎಲ್ಲ. ಶಾಲೆಯಲ್ಲಿ ಆ ಮಗು ಕೇಳಿದ ಅವರು ಯಾರು ಯಾಕೆ ಬಂದದ್ದು ಹೇಳಿ. ಇದಾ? ದಿನೇಶ್. ಬಾಬಾ ನಮಸ್ತೆ. ನಮಸ್ತೆ. ನಾವು ಯಾಕೆ ಬಂದದ್ದು ಅಂತ ಕೇಳಿದ್ದ? ನಾವು ಸುಮ್ಮನೆ ನಿನ್ನ ಹತ್ರ ಮಾತಾಡಲಿಕ್ಕೆ. ನೀವೆಲ್ಲ ಅಂಗನವಾಡಿಗೆ ಹೋಗ್ತಾ ಇದ್ರಾ? 1ನೇ ಕ್ಲಾಸ್ ಚಂದ ಆಗ್ತದ ಬೇಜಾರಾಗ್ತದ? ಚಂದ ಅಂದರೆ ಎಂತ ಉಂಟು 1ನೇ ಕ್ಲಾಸಲ್ಲಿ? ಖುಷಿ ಆಗ್ತದೆ. ಆಟ ಆಡಲಿಕ್ಕೆಲ್ಲ ಉಂಟಾ? ಎಂತೆಲ್ಲ ಆಟ ಆಡ್ತಿ? ಜಾರುಬಂಡಿ ಎಲ್ಲ, ಓಡುವ ಆಟ ಎಲ್ಲ ಆಡ್ತೀವಿ. ಓಡುವ ಆಟ ಎಂತಲ್ವಾ? ಓಡಿ ಆಟ ಅಲ್ಲ, ಓಡಿ ಆಟ. ಜಾರುಬಂಡಿ. ಎಲ್ಲ ಇಲ್ಲಿ ಬನ್ನಿ, ಎಲ್ಲ ಗುಂಪು ಬನ್ನಿ, ಎಲ್ಲ ಇಲ್ಲಿ ಬನ್ನಿ, ಎಲ್ಲ ಈಚೆ ಬನ್ನಿ. ಲಾಸ್ಟ್ ಎಂಡು ಮಲ್ಪಕ. ಈಗ ಜೋರಾಗಿ ನಿಮ್ಮ ಶಾಲೆಗೆ ಒಂದು ಜೈ ಹೇಳ್ತೀರಾ? ಆ ಕಡೆ ತಿರುಗಿ, ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಎಲ್ಲ ಆ ಕಡೆ ತಿರುಗಿ. ಎಲ್ಲ ಅಲ್ಲಿ ನೋಡಿ, ಎಲ್ಲ ಕ್ಯಾಮ್ರಾ ನೋಡಿ. ಹಾಯ್ ಹೇಳಿ, ಟಾಟಾ ಮಾಡಿ. ಜೋರು ಟಾಟಾ ಮಾಡಿ. ಈಗ ಎಲ್ಲ ಮಕ್ಕಳು ಸಹ ಒಂದು ಜೋರು ಹಾಡು ಹೇಳಿ. ಈ ಪೆರಲ್ತಡ್ಕ ಶಾಲೆಯ ಮಕ್ಕಳೆಲ್ಲರೂ ಕೂಡ ಬಹಳ ತುಂಟಾಟದಲ್ಲಿ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಬಹಳಷ್ಟು ಜನ ನಾಚಿಕೆಯಲ್ಲಿ ಮಾತನಾಡಲಿಲ್ಲ. ವೇದಿಕೆಯಲ್ಲಿ ಅತ್ಯುತ್ತಮವಾದಂತಹ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗುವಂತಹ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ಪ್ರೋತ್ಸಾಹವನ್ನು ಇಲ್ಲಿನ ಶಿಕ್ಷಕರು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಊರಿನವರ ಸಹಕಾರವೂ ಕೂಡ ದೊಡ್ಡ ಮಟ್ಟಿನಲ್ಲಿದೆ. ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಈ ಮಕ್ಕಳ ಒಂದು ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಬಾ ಇಲ್ಲಿ ಬಾ. ಅಲ್ಲಿ ಹೇಳಬೇಕು, ನಾನು ಹೇಳಿದಂಗೆ ಹೇಳಬೇಕು. ಉಮೇಶ್ ಮಿತ್ತಡ್ಕ, ಧನುಷ್, ಗೌತಮು, ಯತೀಶ್ ಜೊತೆಗೆ ನಾವು ಪೆರಲ್ತಡ್ಕದ ವಿದ್ಯಾರ್ಥಿಗಳು. ಅಲ್ಲಿ ಉಮೇಶ್ ಮಿತ್ತಡ್ಕ, ಯತೀಶ್ ಉಪ್ಪಳಿಗೆ, ಗೌತಮ್ ಶೆಟ್ಟಿ ಮತ್ತು ಧನುಷ್ ಜೊತೆಗೆ ದಾಮೋದರ್ ದೊಂಡೋಲೆ, ಪೆರಲ್ತಡ್ಕ. ಅಮ್ಮ
located in Alappuzha, Krishnanagara, Mudnooru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alappuzha, Krishnanagara, Mudnooru, Putturu. Contact 7348085983 9448485983. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.